ಹಲವು ಬಗೆಯ ಡ್ರೈ ಫ್ರೂಟ್ಸ್, ವೈನ್, ವಿಸ್ಕಿ ಹೀಗೆ ಎಲ್ಲವನ್ನ ಸೇರಿಸಿ ವಿದ್ಯಾರ್ಥಿಗಳು ಮಿಶ್ರಣ ಮಾಡುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು. ಇದು ಮುಂಬರುವ ಹಬ್ಬಕ್ಕೆ ತಯಾರಿ ಎನ್ನುವುದಂತೂ ಸತ್ಯ. ಆದರೆ ಯಾವ ಹಬ್ಬಕ್ಕಾಗಿ ಇಂತಹ ತಯಾರಿಗಳು ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಉಡುಪಿಯಾದ್ಯಂತ ಕ್ರಿಸ್ಮಸ್ ಅನ್ನ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಕ್ರಿಸ್ಮಸ್ ಅಂದ್ರೆ ನೆನಪಾಗುವುದೇ ರುಚಿಕರವಾದ ಕೇಕ್ಗಳು. ಕ್ರಿಸ್ಮಸ್ಗೆ 1 ತಿಂಗಳು ಇದೆ ಎನ್ನುವಾಗಲೇ ಹಬ್ಬದ ತಯಾರಿ ನಡೆಯುತ್ತದೆ. ಅದರಲ್ಲೂ ಕೇಕ್ಗಳನ್ನ ತಯಾರಿಸಲು ಹಣ್ಣುಗಳ ಮಿಶ್ರಣ ಕಾರ್ಯವಂತೂ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ನಡೆಯುವುದುಂಟು. ಅಂತಹ ಒಂದು ತಯಾರಿ ಮಣಿಪಾಲದ ವೆಲ್ಕಮ್ ಗ್ರೂಪ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ನ ವಿದ್ಯಾರ್ಥಿಗಳು ನಡೆಸಿ ಗಮನ ಸೆಳೆದ್ರು. ಮಣಿಪಾಲದ ಹೋಟೆಲ್ ಮ್ಯಾನೇಜ್ಮೆಂಟ್ನ 10ನೇ ಬ್ಯಾಚ್ನ ಒಟ್ಟು 36 ವಿದ್ಯಾರ್ಥಿಗಳು ಹಾಗೂ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರು ಪಾಕತಜ್ಞರ ಸಮ್ಮುಖದಲ್ಲಿ ಹಣ್ಣುಗಳ ಮಿಶ್ರಣ ಕಾರ್ಯ ನಡೆಯಿತು. ಈ ಎಲ್ಲ ತಯಾರಿಗಳು ಕ್ರಿಸ್ಮಸ್ನ ಕೇಕ್ಗಾಗಿ ಪ್ರತಿ ವರ್ಷ ಮಣಿಪಾಲದಲ್ಲಿ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮ ನಡೀತಾ ಇದ್ದು, ವಿದ್ಯಾರ್ಥಿಗಳಂತೂ ಈ ಕಾರ್ಯಕ್ರಮದಲ್ಲಿ ಹುಮ್ಮಸ್ಸಿನಿಂದ ಪಾಲ್ಗೊಳ್ಳುತ್ತಾರೆ. ಈ ಸಲ ಕೂಡ ನಾವು ಒಂದು 240 kg ಡ್ರೈ ಫ್ರೂಟ್ಸ್ ಮತ್ತು ಒಂದು 60 kg ಆಲ್ಕೋಹಾಲನ್ನು ಹಾಕಿ ಎಲ್ಲ ಟೈಪ್ ಆಫ್ ಸ್ಪೈಸ್, ಜಿಂಜರ್ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೇವೆ. ಸೊ ಪ್ರತಿ ಸಲದ ಹಾಗೆ ಎಲ್ಲ ಮಣಿಪಾಲ್ ಯೂನಿವರ್ಸಿಟಿಯ ಡಿಗ್ನಿಟರೀಸ್, ಕಾಲೇಜ್ ಸ್ಟಾಫ್, ಫ್ಯಾಕಲ್ಟೀಸ್, ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇದನ್ನು ಸೋಕ್ ಮಾಡಿದ್ದಾರೆ. ಈ ಹಣ್ಣುಗಳ ಮಿಶ್ರಣದಲ್ಲಿ ಸುಮಾರು 260 kgಯಷ್ಟು ಪಿಸ್ತಾ, ಬಾದಾಮ್, ದ್ರಾಕ್ಷಿ, ಗೋಡಂಬಿ ಮೊದಲಾದ ಒಣ ಹಣ್ಣುಗಳನ್ನು ಬಳಸಲಾಗಿದೆ. ಇದರ ಜೊತೆಗೆ ವೈನ್, ರೆಡ್ ವೈನ್, ಬ್ರ್ಯಾಂಡಿ, ವಿಸ್ಕಿ, ದ್ರಾಕ್ಷಾರಸ, ಕಿತ್ತಳೆ ರಸದೊಂದಿಗೆ ಮಿಶ್ರಣ ಮಾಡಲಾಗಿದೆ. ಇದಕ್ಕೆ ಒಟ್ಟು 80 ಲೀಟರ್ನಷ್ಟು ಮದ್ಯವನ್ನ ಬಳಸಲಾಗಿದ್ದು 1 ತಿಂಗಳ ಕಾಲ ಇದನ್ನ ಇಟ್ಟು ಬಳಿಕ ಕೇಕ್ ತಯಾರಿಸಲಾಗುತ್ತದೆ. ಈ ಬಾರಿ ಕೇಕ್ ಮಧ್ಯದಲ್ಲಿ ಬೆಳ್ಳಿಯ ನಾಣ್ಯವನ್ನು ಇಡಲಾಗಿದ್ದು, ಕ್ರಿಸ್ಮಸ್ ಕೇಕ್ ಹಂಚುವ ಸಂದರ್ಭದಲ್ಲಿ ಅದೃಷ್ಟಶಾಲಿಗಳು ಈ ನಾಣ್ಯವನ್ನ ಪಡೆಯಲಿದ್ದಾರೆ. ಬೆಳ್ಳಿ ಕಾಯಿನ್ ದೊರಕಿದಲ್ಲಿ ಅದು ಅದೃಷ್ಟ ಎಂಬ ಭಾವನೆ ಕ್ರೈಸ್ತರಲ್ಲಿದ್ದು, ಕೇಕ್ಗಾಗಿ ಸುಮಾರು 2.2 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗ್ತಾ ಇದೆ. We are here to celebrate the cake mixing, as we call it, fruit mixing ceremony. Fruit mixing also marks the beginning of festivities in the country, and we begin by mixing of almost about 250 kgs of fruit with the liquor and juices and all that, which is then kept to ferment and eventually used for making cakes, which are then distributed to everybody. ಒಟ್ಟಿನಲ್ಲಿ ಕ್ರಿಸ್ಮಸ್ಗೆ ಈಗಾಗಲೇ ತಯಾರಿಗಳು ನಡೀತಾ ಇದ್ದು, ಕ್ರಿಸ್ಮಸ್ ವಿನೂತನ ಕೇಕ್ಗಳಿಗಾಗಿ ಹಣ್ಣುಗಳ ಮಿಶ್ರಣ ಕಾರ್ಯವು ಭರದಿಂದ ಸಾಗಿದೆ. ಕ್ರಿಸ್ತನ ಹುಟ್ಟುಹಬ್ಬವನ್ನ ಜನರು ಕೂಡ ಎದುರು ನೋಡ್ತಾ ಇದ್ದಾರೆ. ಪ್ರಮುಖ ಹೋಟೆಲ್ಗಳು ಸಹ ಕೇಕ್ ಮಿಕ್ಸಿಂಗ್ ನಲ್ಲಿ ನಿರತವಾಗಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.